ಸಂಪಾಜಿಯ ಜನನಾಯಕ ಕಳಗಿ ಬಾಲಚಂದ್ರರನ್ನ ಅಪಘಾತ ನಡೆಸಿ ಕೊಲೆ ಮಾಡಿದ ಆರೋಪಿಗಳಲ್ಲಿ ಒಬ್ಬನಾಗಿದ್ದ ಸಂಪಾಜಿ ಕಲ್ಲುಗುಂಡಿಯ ಸಂಪತ್ ಎಂಬಾತನನ್ನ ಸುಳ್ಯದ ಶಾಂತಿನಗರದಲ್ಲಿ ಇಂದು ಮುಂಜಾನೆ ಮುಸುಕುದಾರಿಗಳು ಗುಂಡಿಟ್ಟು ಕೊಲೆಗೈದಿದ್ದಾರೆ. ಕಳಗಿ ಬಾಲಚಂದ್ರ ಹತ್ಯೆ ಆರೋಪಿ ಸಂಪತ್ ಕೆಳ ತಿಂಗಳ ಹಿಂದೆ ಜಾಮೀನು ಪಡೆದು ನ್ಯಾಯಾಂಗ ಬಂಧನದಿಂದ ಹೊರಬಂದಿದ್ದ. ಕಲ್ಲು ಮತ್ತು ಮರಳು ವ್ಯಾಪಾರಸ್ಥನಾಗಿದ್ದ ಆತ ಎಂದಿನಂತೆ ತನ್ನ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದ. ಕೆಲವೊಮ್ಮೆ ಆತ ಸುಳ್ಯದ ಶಾಂತಿನಗರದಲ್ಲಿರುವ ರಾಮಕೃಷ್ಣ ಎಂಬುವರ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದ ಎನ್ನಲಾಗಿದೆ. ನಿನ್ನೆಯೂ ಆತ ಶಾಂತಿನಗರದಲ್ಲಿ ಉಳಿದುಕೊಂಡಿದ್ದ. ಇಂದು ಮುಂಜಾನೆ 6:30ಕ್ಕೆ ಆತ ತನ್ನ ಕಾರಲ್ಲಿ ಹೊರಟು ಹೋಗುತ್ತಿದ್ದಾಗ 5-6 ಮಂದಿ ಮುಸುಕುದಾರಿಗಳು ಆತನ ಕಾರನ್ನ ಅಡ್ಡಗಟ್ಟಿ ಕನ್ನಡಿಗೆ ಹೊಡೆದು ನಿಲ್ಲಿಸಿದ್ರು. ಅಪಾಯವನ್ನ ಅರಿತ ಸಂಪತ್ ಕಾರಿನಿಂದಿಳಿದು ತನ್ನ ಮನೆ ಕಡೆಗೆ ಓಡಿದ. ಆ ವೇಳೆಗೆ ಮುಸುಕುದಾರಿಗಳು ಕೋವಿಯಿಂದ ಆತನ ಬೆನ್ನಿಗೆ ಗುಂಡಿಕ್ಕಿದ್ದಾರೆಂದು ಹೇಳಲಾಗಿದೆ. ಗುಂಡೇಟು ತಿಂದ ಆತ ತಾನಿರುವ ಮನೆಗೆ ಹೋಗದೆ ಪಕ್ಕದಲ್ಲಿರುವ ಇನ್ನೊಂದು ಮನೆಗೆ ಹೋಗಿದ್ದ. ಅಲ್ಲಿಗೂ ಅಟ್ಟಾಡಿಸಿಕೊಂಡು ಬಂದ ಮುಸುಕುದಾರಿಗಳು ಮನೆಯೊಳಗೆ ಹೊಕ್ಕು ಮತ್ತೆ ಗುಂಡಿಕ್ಕಿದ್ದರಲ್ಲದೆ ಕೋವಿಯಿಂದ ಆತನ ತಲೆಗೆ ಹೊಡೆದರೆಂದು ತಿಳಿದು ಬಂದಿದೆ. ಈ ಘಟನೆ ನಡೆಯುವಾಗ ಮನೆಯವರು ಬೆದರಿ ಹೊರಗೋಡಿ ಬಂದಿದ್ದಾರೆ. ಮನೆಯಲ್ಲಿದ್ದ ತಿಮ್ಮಪ್ಪ ಎಂಬುವರು ಮುಸುಕುದಾರಿಗಳನ್ನ ತಡೆಯಲು ಯತ್ನಿಸಿದಾಗ ಅವರು ತಿಮ್ಮಪ್ಪರ ಕೈಗೆ ಕಡಿದಿದ್ದಾರೆ. ಗುಂಡೇಟಿನಿಂದ ತೀವ್ರ ಜಖಂಗೊಂಡ ಸಂಪತ್ ಮನೆಯೊಳಗಡೆ ಬಿದ್ದು ಮೃತಪಟ್ಟರು. ಸುಳ್ಯ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ, ಎಸ್ಐ ಹರೀಶ್ ಎಂಆರ್ ಮತ್ತು ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಬಂದೋಬಸ್ತ್ ಏರ್ಪಡಿಸಿದ್ದಾರೆ. 100 ಮಂದಿ ಕುತೂಹಲಿಗರು ಘಟನಾ ಸ್ಥಳದಲ್ಲಿ ಸೇರಿದ್ದು ತನಿಖೆ ಮುಂದುವರೆಸಿದ್ದಾರೆ. ಸಂಪತ್ ಕುಮಾರ್ ಅನ್ನೋರು ಅವ್ರ ಮನೆಯಿಂದ ಗಾಡಿ ತಗೊಂಡು ಆಚೆ ಹೊರಟಾಗ 4ರಿಂದ 5 ಜನ ದುಷ್ಕರ್ಮಿಗಳು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಗೊತ್ತಾಗಿದೆ. ಹಲ್ಲೆ ಮಾಡಿದ ನಂತರ ಅವರು ಕಾರ್ ಬಿಟ್ಬಿಟ್ಟು ಇಲ್ಲಿ ಬೇರೊಬ್ಬರು ಮನೆಗೆ ಓಡ್ ಬಂದಿದ್ದಾರೆ. ಅವರು ಬರೋ ಸಮಯದಲ್ಲಿ 2 ಶಾಟ್ ಕೂಡ ಫೈರ್ ಆಗಿರೋದು ಜನ ಕೇಳಿಸ್ಕೊಂಡಿದ್ದಾರೆ. ಇಲ್ಲಿಗೆ ಬಂದ ನಂತರ ಅವ್ರು ಬಾಗಿಲು ಮುಚ್ಚಬೇಕಾದ್ರೆ ಅವ್ರಿಗೆ ಕತ್ತಿನಲ್ಲಿ ಹಲ್ಲೆ ಮಾಡಿಬಿಟ್ಟು ಅವ್ರದ್ದು ತಲೆಗೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಆ ಕಾರಣದಿಂದ ಅವರು ಮೃತ್ಯು ಆಗಿದೆ. ಮತ್ತು ಒಂದು SBBL ಕೂಡ ಸಿಕ್ಕಿದೆ. ಅದರಲ್ಲಿ ಒಬ್ಬರು ಆರೋಪಿ ಯಾರು ಅಂತ ಸಸ್ಪೆಕ್ಟ್ ಗುರ್ತು ಮಾಡ್ಕೊಂಡಿದ್ದೀವಿ. ಬಟ್ ಆ ಡೈರೆಕ್ಷನಲ್ಲಿ ಇನ್ನೂ ಎಫರ್ಟ್ಸ್ ನಡೀತಾ ಇದೆ. ಮತ್ತು ನಮ್ಮದು ಡಾಗ್ ಸ್ಪಾಟ್ ಫಿಂಗರ್ ಪ್ರಿಂಟ್ ಮತ್ತು FSL ಅವರು ಕೂಡ ಬಂದಿದ್ದಾರೆ. ಸೊ ಅವರು ಸೀನ್ ಆಫ್ ಕ್ರೈಮ್ ಎಲ್ಲ ಕರೆಕ್ಟಾಗಿ ನೋಡ್ತಾ ಇದ್ದಾರೆ. ಮತ್ತು ಯಾರು ಸಸ್ಪೆಕ್ಟ್ ಇದ್ದಾರೆ ಅವ್ರನ್ನ ಹುಡುಕ್ಲಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮದು ಒಂದು ಸಪ್ರೇಟಾಗಿ ತಂಡ ರಚನೆ ಆಗಿದೆ. ನಮ್ಮದು CPI ಸುಳ್ಯ ಅವರು ಅದನ್ನ ಹೆಡ್ ಮಾಡ್ತಾ ಇದ್ದಾರೆ. ಮತ್ತು ಬೆಳ್ಳಾರೆ PSI ಮತ್ತು ಸುಳ್ಯ PSI ಅದರದ್ದು ಪಾರ್ಟ್ ಇದ್ದಾರೆ. ಸೊ ಆರೋಪಿನ ಟ್ರೇಸ್ ಮಾಡಲಿಕ್ಕೆ ಆದಷ್ಟು ಬೇಗ ಏನು ಕ್ರಮ ತೆಗೆದುಕೊಳ್ಬೇಕು ಅಂತ. ಬಾಲಚಂದ್ರ ಕಲ್ಲಗಿ ಅಂತ ಹೇಳಿಬಿಟ್ಟು ಒಂದು ಡೆತ್ ಆಗಿತ್ತು, ಮರ್ಡರ್ ಆಗಿತ್ತು ಕೊಡಗು ಡಿಸ್ಟ್ರಿಕ್ನಲ್ಲಿ, ಮಡಿಕೇರಿ ರೂರಲ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ. ಅದರಲ್ಲಿ ಒಬ್ಬರು ಆರೋಪಿ ಆಗಿತ್ತು ಅವ್ರಿಗೆ.